ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವನ್ನ ಹೇಳ್ತಾ ಇದ್ದೀರಿ. ತಮ್ಗೆಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳುತ್ತೇನೆ. ಇಂದಿನ ಸರಣಿ ಸಂಚಿಕೆ 73. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಮತ್ತು ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ನಿಮ್ಮ ಮುಂದೆ. ಮುಂದೆ ಏನು ಮತ್ತೆ ಏನು ಇಂದಿಗೆ ಆ ಮಾತೇಕೆ. ಮುಂದೆ ಏನೋ ಮತ್ತೆ ಏನು ಇಂದಿಗೆ ಆ ಮಾತೇಕೆ. ಸಂದರ್ಭ ಬರಲಿ ಬಂದ ಆಗಳ ಚಿಂತೆ. ಸಂದರ್ಭ ಬರಲಿ ಬಂದ ಆಗಳ ಚಿಂತೆ. ಹೊಂದಿಸುವವನು ಆರು ನಿನ್ನ ಆಳಲ್ಲ ಬೇರೆ ಇಹನು. ಹೊಂದಿಸುವವನು ಆರು ನಿನ್ನ ಆಳಲ್ಲ ಬೇರೆ ಇಹನು. ಇಂದಿಗೆ ಇಂದಿನ ಇಂದಿಗೆ ಇಂದಿನ ಬದುಕು. ಇಂದಿಗೆ ಇಂದಿನ ಬದುಕು ಬೇರೆ ಇಹನು ಮಂಕುತಿಮ್ಮ. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ. ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು. ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಸ್ನೇಹಿತರೆ, ಸುಂದರವಾದ ಕಗ್ಗವನ್ನ ಅನುಭವಭರಿತವಾಗಿ ಮಾನ್ಯ ಗುಂಡಪ್ಪನವರು ಇಲ್ಲಿ ನೀಡಿರುವುದನ್ನು ನಾವು ಕಾಣಬಹುದು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬಂತಂತೆ. ಈ ಗಾದೆ ಮಾತು ತಮ್ಗೆಲ್ರಿಗೂ ಗೊತ್ತಿದೆ. ನಮಗೆ ದಿನ ಬೆಳಗಾದ್ರೆ ಸಾಕು. ಇಂದು ನಾಳೆ ಮುಂದೆ ಹೀಗೆ ಈ ಕಾಲಚಕ್ರದ ಬದುಕಿನ ಚಿಂತೆಗಳೇ ನಮ್ಮನ್ನು ಆವರಿಸಿಕೊಳ್ತಾವೆ. ಚಿಂತೆಗಳು ಇಲ್ಲದಿದ್ದವರು ಯಾರಿದ್ದಾರೆ ಹೇಳಿ? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಚಿಂತೆ ಇದೆ. ಚಿಂತೆಗಿಂತ ಚಿಂತನೆ ಇದ್ರೆ ಒಳ್ಳೇದಂತೆ. ಆದ್ರೆ ಈ ಚಿಂತೆ ಇರುವ ಕಾರಣಕ್ಕಾಗಿ ಅದು ಚಿತೆಗೆ ದಾರಿ ಮಾಡಿಕೊಡ್ತದೆ. ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ. ಆದ್ರೆ ಏನ್ ಮಾಡೋದು ಹೇಳಿ? ಚಿಂತೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತದೆ. ನಾವು ಈ ಭೂಮಿಯ ಮೇಲೆ ಜನ್ಮ ತಳೆದ ಬಳಿಕ ಜವಾಬ್ದಾರಿಯನ್ನು ವಹಿಸಿಕೊಂಡ ಹಾಗೆ ಬದುಕಿನಲ್ಲಿ ಯಾವಾಗಲೂ ಕೂಡ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತೇವೆ. ಭವಿಷ್ಯ ಗಟ್ಟಿ ಆಗುವವರೆಗೂ ಆ ಚಿಂತೆಯ ಬಗ್ಗೆ, ಆ ಚಿಂತೆಯನ್ನ ಆಳವಾಗಿ ಆ ಪ್ರಪಂಚದ ಒಳಗಡೆನೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಬಾಹ್ಯ ಪ್ರಪಂಚವನ್ನೇ ಮರೆತು ಬಿಡುತ್ತೇವೆ. ನನ್ನ ಬದುಕಿನಲ್ಲಿ ಅಥವಾ ನನ್ನ ಬಳಿಕ ನನ್ನ ಮುಂದಿನ ಜೀವನದಲ್ಲಿ ಏನಾಗುವುದೋ ಮತ್ತೇನಾಗುವುದೋ ಎನ್ನುವ ಭಯ ಎಲ್ಲರನ್ನ ಆವರಿಸಿಕೊಳ್ತದೆ. ಭಯ ಇಲ್ಲದಿದ್ದವರು ಯಾರು ಹೇಳಿ? ಈ ಕಗ್ಗದಲ್ಲಿ ಬಹಳ ಮುಖ್ಯವಾಗಿ ಕವಿ ಹೀಗೆ ಹೇಳ್ತಾರೆ: ಭಯದ ಮಾತು ಇಂದಿಗೆ ಬೇಡ ಅಂತ ಒಂದು ಧೈರ್ಯವನ್ನು ಕೊಡ್ತಾರೆ. ಇವತ್ತು ಧೈರ್ಯ ನಮ್ಗೆಲ್ರಿಗೂ ಕೂಡ ಬೇಕೇ ಬೇಕು. ಆತ್ಮವಿಶ್ವಾಸ ಬೇಕು. ಯಾವುದೇ ಒಂದು ಸಂಕಷ್ಟದ ಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸುವ, ಅದನ್ನ ಸವಾಲಾಗಿ ಸ್ವೀಕರಿಸುವ ಅಂತಹ ಮನೋಭಾವ ನಮ್ಮಲ್ಲಿರಬೇಕು. ಭಾವನಾತ್ಮಕವಾಗಿ ನಾವು ಗಟ್ಟಿಯಾಗಬೇಕು. ಇವತ್ತು ಆ ಗಳಿಗೆ ಅಥವಾ ಕ್ಷಣದಲ್ಲಿ ಕಾಲ ಬಂದಾಗ ಆ ಬಗ್ಗೆ ನೀನು ಆಲೋಚಿಸು. ಅದಕ್ಕಿಂತ ಹಿಂದೆ ಯೋಚಿಸಬೇಡ. ಯಾವ ಕ್ಷಣವೇ ಬರಲಿ, ಯಾವ ಘಳಿಗೆ ಬರಲಿ, ಆ ಕ್ಷಣಕ್ಕೆ ನೀನು ಸ್ಪಂದಿಸಬೇಕು. ನಮ್ಗೆಲ್ಲರಿಗೂ ಕೂಡ ಒಂದು ಅನುಭವ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಾವು ಭಯಕ್ಕೆ ಒಳಗಾಗಿದ್ದೇವೆ. ಕೊರೋನಾ ಬಂದು ಎಲ್ಲರಿಗೂ ಒಂದು ರೀತಿಯ ಪಾಠ ಕಲಿಸಿತು ಅಂತ ಕೆಲವರೆಲ್ಲ ಆಡಿಕೊಳ್ತಾರೆ. ಯಾಕಂದ್ರೆ ಎಷ್ಟೋ ಮಂದಿ ಏನೆಲ್ಲ ಆಲೋಚನೆ ಮಾಡ್ಕೊಂಡಿದ್ರು, ಏನೆಲ್ಲ ನಿರ್ಧಾರಗಳನ್ನು ಮಾಡ್ಕೊಂಡಿದ್ರು, ಏನೆಲ್ಲ ಚಿಂತನೆಗಳನ್ನು ಮಾಡ್ಕೊಂಡಿದ್ರು. ಹೀಗೆ ಇರಬೇಕು, ಇಂಥದ್ದೇ ಇರಬೇಕು, ಹೀಗೆ ಮಾಡಬೇಕು. ಆದ್ರೆ ಈ ಪ್ರಕೃತಿ ಏನೆಲ್ಲ ಮಾಡಿಬಿಡ್ತು ಅಂತ ಇನ್ನೊಂದು ಕಡೆ ನಾವು ಹೇಳ್ಕೊಳ್ತೀವಿ. ಅಂದ್ರೆ ನಾವು ಅಂದುಕೊಂಡ ಹಾಗೆ ಏನು ಆಗ್ತಾ ಇಲ್ಲ. ಎಲ್ಲವೂ ಕೂಡ ನಾವು ತದ್ವಿರುದ್ಧವಾಗಿ ಆಗ್ತದೆ. ಅಂದ್ರೆ ಈ ಪ್ರಕೃತಿಯೇ ಬಿಟ್ಟಿರುವಂತ ಒಂದು ಕಣ್ಣಿಗೆ ಕಾಣದಂತ ವೈರಾಣು ಇಡೀ ಜಗತ್ತಿನ ಎಲ್ಲಾ ಲೆಕ್ಕಾಚಾರಗಳನ್ನೇ ಅಡಿಮೇಲು ಮಾಡಿತು. ಹಾಗಾಗಿ ಅಷ್ಟಕ್ಕೂ ನಮ್ಮ ಆಲೋಚನಾ ಕ್ರಮದಂತೆ ಜಗತ್ತನ್ನು ನಡೆಸಲು ಆ ಭಗವಂತ ನಮ್ಮ ಅಡಿಯಾಳು ಅಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು. ಅವನೇ ಬೇರೆ, ಅವನ ದೃಷ್ಟಿಯೇ ಬೇರೆ, ಅವನ ಚಿಂತನೆಗಳೇ ಬೇರೆ. ಅವನಿಗೆ ಜಗತ್ತು ಹೀಗೇ ನಡಿಬೇಕು ಅಂತಿದೆ. ಅದಕ್ಕಾಗಿ ಅವನನ್ನ ಭಗವಂತ ಅಂತ ಕರೀತಾರೆ. ಯಾವುದೇ ಭಗವಂತ ಇರಬಹುದು, ಇಂಥದ್ದೇ ಅಂತಲ್ಲ. ಯಾಕಂದ್ರೆ ಅವನಿಗೆ ಆಕಾರವಿಲ್ಲ, ಅವನಿಗೆ ರೂಪವಿಲ್ಲ. ಬೇರೆ ಬೇರೆ ರೀತಿಯ ನೆಲೆಗಳಲ್ಲಿ ಅವನನ್ನ ನಂಬಿಕೆಯ ಒಳಗಡೆ ಅವನನ್ನ ನಾವು ಪೂಜಿಸ್ತೇವೆ. ಅವನನ್ನ ನಾವು ನಮ್ಮೊಳಗೆ ಕಂಡುಕೊಳ್ತೇವೆ. ಹಾಗಾಗಿ ಭಗವಂತನ ಅಡಿಯಾಳುಗಳಾದ ನಾವುಗಳು ಪಾತ್ರಧಾರಿಗಳು, ಅವನ ಸೂತ್ರಧಾರ. ಅವನಾಡಿಸಿದಂತೆ ನಾವು ಆಡುವ ಗೊಂಬೆಗಳು ಅಷ್ಟೇ. ನಾವು ಇಂದಿನ ದಿನವನ್ನ, ಈ ಕ್ಷಣವನ್ನ ಸುವರ್ಣ ಕ್ಷಣವಂತ ನಾವು ಬದುಕನ್ನ ಸುಂದರವಾಗಿ ಸೊಗಸಾಗಿ ನಡೆಸುವುದನ್ನ
ಭಾವನಾತ್ಮಕವಾಗಿ ಅನುಭವಿಸುವುದನ್ನು ನಾವು ಕಲಿಬೇಕು. ಎಷ್ಟೋ ಬಾರಿ ನಾವು ಈ ಕ್ಷಣದಲ್ಲಿಯೇ ಆಲೋಚನೆಯನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಇರುವ ಗಳಿಗೆಯನ್ನೂ ಕೂಡ ನಾವು ಕಳೆದುಕೊಳ್ತಾ ಇದ್ದೀವಿ. ಇದಾಗಬಾರ್ದು. ಹಾಗಾಗಿ ನಮ್ಮ ಬದುಕಿನಲ್ಲಿ ಯಾವುದೇ ಕಷ್ಟಗಳು ಬರಲಿ, ಯಾವುದೇ ಸವಾಲುಗಳು ಬರಲಿ, ಅತ್ಯಂತ ಧೈರ್ಯದಿಂದ ಭಾವನಾತ್ಮಕವಾಗಿ ಗಟ್ಟಿಗೊಳ್ಳುತ್ತಾ ಆನಂದವನ್ನ ಕಾಣುತ್ತಾ ಬದುಕಿನಲ್ಲಿ ಸಾರ್ಥಕ್ಯವನ್ನ ಕಾಣಬೇಕು ಅಂತ ಇಲ್ಲಿ ಕಗ್ಗದಲ್ಲಿ ಮಾನ್ಯ DVG ಅವರು ಹೇಳುವುದನ್ನು ನಾವು ಕಾಣಬಹುದು. ನೀವೇನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ. ದೂರ ಮಾಡೋಣ ಹೆಮ್ಮಾರಿ ಕೊರೋನಾವನ್ನ. ಮಾಸ್ಕ್ ಇಲ್ಲದೆ ಹೊರಗೆ ಹೋಗಬೇಡಿ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ನಮಗಾಗಿ, ನಮ್ಮ ಅಂದು ಬಂದು ಬಳಗದವರಿಗಾಗಿ ಬಹಳಷ್ಟು ಜಾಗೃತಿಯನ್ನು ವಹಿಸೋಣ. ನಮಸ್ಕಾರ.